ಉಡುಪಿ ಆನಂದ ತೀರ್ಥ ಪಾಜಕ ಕ್ಷೇತ್ರವು ಮಧ್ವರ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಶ್ರೀ ಮಧ್ವಾಚಾರ್ಯರ ಅವತಾರ ಭೂಮಿ ಎನ್ನುವ ಕಾರಣದಿಂದ ಸಮಸ್ತ ಸುಜೀವಿಗಳ ಸಾಧನೆಯ ಕೇಂದ್ರವೆನಿಸುವಂತಹ ಅನುಪಮ ಪುಣ್ಯಕ್ಷೇತ್ರದ ಸಮೀಪ ವಿದ್ಯಾದೇಗುಲದಲ್ಲಿ ಸಾಮೂಹಿಕ ಅಕ್ಷರಾಭ್ಯಾಸದ ಮೂಲಕ ಮಕ್ಕಳಿಗೆ ಶಾಲಾರಂಭ ಮಾಡಲಾಯಿತು. ಬನ್ನಿ ಈ ಬಗ್ಗೆ ವರದಿಯನ್ನ ನೋಡ್ಕೊಂಡು ಬರೋಣ. ಉಡುಪಿ ಜಿಲ್ಲೆಯ ಪಾಜಕ ಕ್ಷೇತ್ರವು ಅದ್ಭುತ ಪ್ರಕೃತಿಯ ಸೌಂದರ್ಯದಿಂದ ಕಂಗೊಳಿಸುವ ಪಾವನ ಭೂಮಿ. ಒಂದು ಕಡೆ ದುರ್ಗಾ ಬೆಟ್ಟ, ಆಚಾರ್ಯ ಮಧ್ವರ ಏಕಶಿಲಾ ಮೂರ್ತಿ, ಪರಶುರಾಮ ಬೆಟ್ಟ, ಜೊತೆಗೆ ಪಾಜಕ ಕ್ಷೇತ್ರ ಆಚಾರ್ಯ ಶ್ರೀ ಮಧ್ವರ ಅವತಾರ ಭೂಮಿ. ಈ ಭೂಮಿಯಲ್ಲಿ ಮಕ್ಕಳ ಅಕ್ಷರಾಭ್ಯಾಸವನ್ನ ಮಾಡಿದ್ರೆ ವಿಶೇಷ ಜ್ಞಾನ ಪ್ರಾಪ್ತಿ ಆಗುತ್ತದೆ ಎಂಬಂತಹ ಪ್ರತೀಕ ಇದೆ. ಪಾಜಕ ಕ್ಷೇತ್ರದಲ್ಲಿ ಶ್ರೀ ಅನಂತ ಪದ್ಮನಾಭ ಪೂಜಾಗ್ರಹದ ಬಲಬದಿಯಲ್ಲಿ ಒಂದು ತುಳಸಿ ಕಟ್ಟೆ ಇದ್ದು ಅದರ ಮುಂದೆ ದೊಡ್ಡ ಹಾಸಗಲ್ಲೊಂದು ಇದೆ. ಅದು ಶ್ರೀ ಬಾಲ ಮಧ್ವರಿಗೆ ತಂದೆ ಮಧ್ಯಗೇಹರು ಅಕ್ಷರಾಭ್ಯಾಸ ಮಾಡಿಸಲೆಂದು ಉಪಯೋಗಿಸಿದ ಶಿಲೆ ಎಂದು ಪ್ರತೀಕ. ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಿಸುವ ಪದ್ಧತಿ ಇಂದಿಗೂ ಇದೆ. ಈ ಆನಂದ ತೀರ್ಥ ವಿದ್ಯಾಲಯ ಸಂಸ್ಥೆಯಲ್ಲಿ ಶಾಲಾರಂಭದ ದಿನ ಯುಕೆಜಿ ಮತ್ತು ಎಲ್ಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವ ಮೂಲಕ ಶಾಲಾ ಆರಂಭಗೊಂಡಿತು. ಸುಮಾರು 2500ಕ್ಕೂ ಸಾವಿರಕ್ಕಿಂತಲೂ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದು 350ಕ್ಕಿಂತಲೂ ಹೆಚ್ಚು ಪುಟಾಣಿಗಳಿಗೆ ಪೋಷಕರ ಸಮ್ಮುಖದಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಲಾಯಿತು. ನಮ್ಮ ಆನಂದ ತೀರ್ಥ ವಿದ್ಯಾಲಯ ಈ ವರ್ಷ ದಶಮಾನೋತ್ಸವ ಆಚರಿಸುತ್ತಿದೆ. ಹಾಗೆ ದಶಮಾನೋತ್ಸವದ ಸಂಭ್ರಮದಲ್ಲಿ ನಾವು ಮಕ್ಕಳಿಗೆ ಇಲ್ಲಿ ಪ್ರತಿಯೊಂದು ಹಿಂದೂ ಸಂಪ್ರದಾಯದ ಪ್ರಕಾರ ಆಚರಣೆ ವಿಚಾರಣೆ ಹಾಗೂ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಿದ್ದೇವೆ. ಅಕ್ಷರಾಭ್ಯಾಸ ಕೂಡ ಮಾಡಿ ನಮ್ಮ ಒಂದು ಪರಂಪರೆಯನ್ನು ಪೂರ್ಣಗೊಳಿಸುವ ಅಂತ ಹೇಳಿ, ಅದು ಆಚಾರ್ಯ ಮಧ್ವರ ಹೆಸರಲ್ಲಿರುವ ನಮ್ಮ ಈ ಶಾಲೆ ಆಚಾರ್ಯ ಮಧ್ವರು ಎಂದರೆ ಶಿಕ್ಷಣಕ್ಕೆ ಹಾಗೂ ಸಂಪ್ರದಾಯಗಳಿಗೆ ಹೆಸರಾದವರು. ಅವರ ಹೆಸರಿನಲ್ಲಿರುವ ಈ ಶಾಲೆಯಲ್ಲಿ ಅಕ್ಷರಾಭ್ಯಾಸದಿಂದ ಹಿಡಿದು ಅಂದರೆ ನಮ್ಮಲ್ಲಿ KGಯಿಂದ PGವರೆಗೆ ಅಂತ ಒಂದು ಕಾನ್ಸೆಪ್ಟನ್ನು ನಮ್ಮ ಮ್ಯಾನೇಜ್ಮೆಂಟ್ನವರು ಹಾಕಿಕೊಂಡಿದ್ದಾಳೆ. ಹಾಗೆ KG ಕ್ಲಾಸಿಗೆ ಬರುವಾಗ ಅಕ್ಷರಾಭ್ಯಾಸ ಮಾಡಿದ ಮಕ್ಕಳು ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ವರೆಗೆ ನಮ್ಮ ಕ್ಯಾಂಪಸ್ನಲ್ಲಿಯೇ ಮಾಡಲಿ ಅಂತ ಹೇಳಿ ನಮ್ಮ ಒಂದು ಆಸೆ. ಹಾಗೆ ನಮ್ಮ ಪೂಜ್ಯ ಸ್ವಾಮೀಜಿಗಳು ಪದೇ ಪದೇ ಹೇಳಿದಂತೆ, ಹಿರಿಯ ಸ್ವಾಮೀಜಿಗಳು ಹಾಗೆ ಕಿರಿಯ ಸ್ವಾಮೀಜಿಗಳು ಇಬ್ಬರ ಆಶಯದಂತೆ ನಮ್ಮ ಈ ಒಂದು ಶಾಲೆ ಹಿಂದೂ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ನಡೆಯುತ್ತಿದೆ. ಅಕ್ಷರಾಭ್ಯಾಸ ಹೇಳುವುದು ಪ್ರತಿಯೊಂದು ಮಗು ಕೂಡ ಶಾಲೆಗೆ ಒಂದು ಎಂಟ್ರಿ ಲೆವೆಲಲ್ಲಿ ಮಾಡುವಂಥ ಒಂದು ಸಂಪ್ರದಾಯ. ಅದನ್ನು ತುಂಬ ವಿಧಿಪೂರ್ವಕವಾಗಿ ದುರ್ಗಾದೇವಿಯನ್ನು ಮುಂದೆ ಇಟ್ಟುಕೊಂಡು, ಮಧ್ವಾಚಾರ್ಯರನ್ನು ಮುಂದೆ ಇಟ್ಟುಕೊಂಡು, ಪರಶುರಾಮ ದೇವರನ್ನು ಮುಂದೆ ಇಟ್ಟುಕೊಂಡು ಪೂಜೆ ಮಾಡಿದ್ದಾರೆ. ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಆಯುರಾರೋಗ್ಯ, ಆಯುಷ್ಯ ಹಾಗೆ ಉತ್ತಮ ಸಂಸ್ಕೃತಿ ಸಂಪ್ರದಾಯಗಳು ಅವರಲ್ಲಿ ಮೈಗೂಡಲಿ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಬರಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಪಾಜಕ ಆನಂದ ತೀರ್ಥ ವಿದ್ಯಾಲಯದಲ್ಲಿ ಸಂಸ್ಕಾರ ಮತ್ತು ಸಾಂಪ್ರದಾಯಿಕ ವಿಷಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದು ಪೇಜಾವರ ಹಿರಿಯ ಸ್ವಾಮೀಜಿಗಳಾದ ವಿಶ್ವೇಶ್ವರ ತೀರ್ಥ ಶ್ರೀಪದರು ಆರಂಭಿಸಿದ್ದ ಜ್ಞಾನ ದೇಗುಲ ಇಂದು ಕಿರಿಯ ಸ್ವಾಮೀಜಿಗಳಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಪ್ರೋತ್ಸಾಹದಲ್ಲಿ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ವೇಗವಾಗಿ ಬೆಳೀತಾ ಇದೆ. ಮಕ್ಕಳ ಕೈಯಿಂದ ಪೋಷಕರು ಆ ದೇವತೆಗಳ ಹೆಸರನ್ನು ಬರೆಸಿ ಅದರಲ್ಲಿ ಅಕಾರಾದಿ ವರ್ಣಗಳನ್ನು ಬರೆದು ಅದರಲ್ಲಿ ದೇವರನ್ನು ಚಿಂತನೆ ಮಾಡಿಕೊಂಡು ಅದಕ್ಕೆ ಪುಷ್ಪಾಕ್ಷತೆಗಳನ್ನು ಹಾಕಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಮುಂದಕ್ಕೆ ಮಗಳು ಅಥವಾ ಮಗ ನಿರಂತರವಾಗಿ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರವಾಗಿ ಭಗವಂತ ನಮ್ಮನ್ನು ಅನುಜ್ಞೆ ಕೊಡುವ, ನಮಗೆ ಅನುಗ್ರಹ ಕೊಡುವಂಥ ಪ್ರಾರ್ಥನೆ ಮಾಡುವಂಥದ್ದು ಅಕ್ಷರಾಭ್ಯಾಸ ಅಕ್ಷರಾರಂಭ ಕಾರ್ಯಕ್ರಮ. ಇವತ್ತು ಪೇಜಾವರ ಶ್ರೀಗಳ ಈ ಆನಂದ ತೀರ್ಥದಲ್ಲಿ ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ನಡೆದಿದೆ. ಇಲ್ಲಿ ಸೇರಿದಂತಹ ಎಲ್ಲ ಪೋಷಕರಿಗಳು ಧನ್ಯವಾದಗಳು. ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಅಕ್ಷರಾರಂಭ ಮಾಡಿದಂತಹ ವಿದ್ಯಾರ್ಥಿಗಳು ಮುಂದಕ್ಕೆ ಖಾಲಿ ದೇಹ ಪೋಷಣೆ ಮಾತ್ರವಲ್ಲದೆ ದೇಶ ಪೋಷಣೆ ಮಾಡುವಂತಹ ವಿದ್ಯಾರ್ಥಿಗಳಾಗಿ ಒಳ್ಳೆ ಪ್ರಜೆಗಳಾಗಿ ಮೂಡಿಬರಲಿ ಅಂತ ಈ ಸಂದರ್ಭದಲ್ಲಿ ಆಚಾರ್ಯ ಗುರುಗಳ ಮಧ್ವಾಚಾರ್ಯರು ಹಾಗೂ ಮಹಾತಾಯಿ ಕುಂಜಾರಮ್ಮನಲ್ಲಿ ಹಾಗೂ ನಮ್ಮ ಅಂತರ್ಯಾಮಿ ಗುರುಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಕ್ಷರಾಭ್ಯಾಸದ ಮೂಲಕ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿ ಆಗಲಿ, ಜೊತೆಗೆ ಉತ್ತಮ ಸಾಧನೆ ಮಾಡಲಿ ಎಂಬ ಆಸೆಯೊಂದಿಗೆ
ಸಾಮೂಹಿಕ ಅಕ್ಷರಾಭ್ಯಾಸದಲ್ಲಿ ಭಾಗವಹಿಸಿ ಮಕ್ಕಳ ಮುಂದಿನ ಭವಿಷ್ಯದ ಹಾದಿ ಸುಗಮವಾಗಲೆಂದು ಆಶಿಸಿದರು. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.